ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಪಿಲಿಕುಳ ನಿಸರ್ಗಧಾಮ ಅಭಿವೃದ್ಧಿ ಪ್ರಾಧಿಕಾರದ ಪ್ರಾಣಿ ಸಂಗ್ರಹಾಲಯಗೂ ಬೀಗಪಾಡರೆ ಹೈಕೋರ್ಟ್ ಆದೇಶ ಕೊರ್ತನು ಪಂಪನ ಗಾಳಿ ಸುದ್ದಿ ಸತ್ಯ ಅತ್ತಂದು ಜಿಲ್ಲಾಧಿಕಾರಿ ದರ್ಶನ್ HV ಪಂತೆರು ಕುಡ್ಲಡು ಕಾರ್ಯನಿರತ ಪತ್ರಕರ್ತರ ಸಂಘದ ಪಾತ್ರಕತೆ ಕಾರ್ಯಕ್ರಮ ಆರಿಂಚ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲದ ಪತ್ರಿಕಾ ಭವನೋಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HVರ್ನ ಒಟ್ಟುಗೂ ನಡಪಾಯಿನ ಪಾತ್ರಕತೆ ಆರು ಪಿಲಿಕುಲ ಪ್ರಾಣಿ ಸಂಗ್ರಹಾಲಯ ಬಗೆಟ್ ಒಪ್ಪುನ ಗಾಳಿ ಸುದ್ದಿ ಬಗೆಟ್ ಅಭಿಪ್ರಾಯ ತೆರಿಪಾದರು. ಪುದರ್ಪೋಯಿ ತಿರ್ಗಾಟ ತಾಣ ಪಿಲಿಕುಲ ನಿಸರ್ಗಧಾಮ ಅಭಿವೃದ್ಧಿ ಪ್ರಾಧಿಕಾರದ ಮೃಗಾಲಯಗೂ ಬೇಗ ಪಾಡೊಂದು ಹೈಕೋರ್ಟ್ ಆದೇಶ ಕೊರ್ತನು ಪಂಪನ ಗಾಳಿ ಸುದ್ದಿಡು ಸತ್ಯೇಜಿ ಅಂಚಿನ ಆದೇಶ ಬಗೆಟ್ ತನಕಿಡೆ ಮುಟ ಒವ್ವೇ ಮಾಹಿತಿ ಬೈದಿಜಿಂದ ಜಿಲ್ಲಾಧಿಕಾರಿ ಪಂಡೆರು. ಹೈಕೋರ್ಟ್ ಉಡ್ದು ಅಂಚಿನ ಒವ್ವೇ ರೀತಿಯ ಆದೇಶ ಬೈದಿಜಿ ಒಂದು ಮಾತ ಸತ್ಯಗೂ ದೂರ ಆದುಪನ ವಿಚಾರ. ಮುರ್ಗಾಲಯಡು ಸರಿಯಾದ ತೋವನೊಂದುಂಡು ಅವಳು ಮುರ್ಗೋಲು ಹೆಚ್ಚೊಂದುಲ್ಲ ಅಂಚಾದ ತೋವನ್ನ ಕಾರಣಗಾದ ಕಾಡು ಇಲಾಖೆಗೆ ಬಿಡುದು ಕೊರಿಯರೆ ಪ್ರಸ್ತಾಪ ಐತದ ಈ ಬಗೆಟ್ ಪಾತ್ರಕತೆ ನಡತೊಂದುಂಡು ಜಿಲ್ಲಾಧಿಕಾರಿ ದರ್ಶನ್ HV ಪಂಡೆರು. ನಾನು ಕೂಡ ನಮ್ಮ ಅಡ್ವೊಕೇಟ್ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಆತರ ಯಾವ್ದು ಬಂದಿಲ್ಲ. ಆತರ ಏನಾದ್ರು ಬಂದ್ರೆ ಅದ್ರ ಬಗ್ಗೆ ಇದು ಮಾಡ್ತೀವಿ. ಆಸ್ ಆಫ್ ನೌ ನಮಗೆ ಕ್ಲೋಸ್ ಮಾಡಿ ಅಂತ ಯಾವುದೇ ರೀತಿಯ ಒಂದು ನಿರ್ದೇಶನ ನನಗೆ ಬಂದಿರೋದು ನನಗಂತೂ ತಲುಪಿಲ್ಲ. ಪ್ರಾಣಿಗಳ ಯೋಗಕ್ಷೇಮ ನಾವು ಯಾವ ರೀತಿ, ಯಾಕಂದ್ರೆ ಪಿಲಿಕುಲದ ಅಧ್ಯಕ್ಷ ಕೂಡ DC ಆಗಿರೋದ್ರಿಂದ ನಾನು ಪ್ರಾಣಿ ಪ್ರಿಯ. ಸೊ ಅಲ್ಲಿ ಏನಾದ್ರು ಪ್ರಾಣಿಗೆ ತೊಂದರೆ ಕೊಡ್ತಾ ಇದಾರೆ, ಅಲ್ಲಿ ಸರಿಯಾಗಿ ಇದ್ ಮಾಡ್ತಿಲ್ಲ ಅನ್ನೋದಕ್ಕೆ ನಾನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ, ಒನ್ ಆಫ್ ದ ಬೆಸ್ಟ್ ಮಾಡಿದ ಹಿಂದೆ ಏನು ಪಿಲಿಕುಲ ನಿಸರ್ಗಧಾಮ ಅಂತ ಮಾಡಿದ್ದು ಎಲ್ಲರೂ ಸೇರಿ ಮಾಡಿರುವಂತದ್ದು. ಇದು ಸರ್ಕಾರ ಮಾಡಿದಂತಲ್ಲ, ಎಲ್ಲ ಇಲ್ಲಿರೋ ಜನರೇ ಹೇಳಿ ಮಾಡಿರುವಂತದ್ದು. ಇನ್ನೊಂದು ತಮ್ಮ ಮಾಹಿತಿಗೆ, ಅಲ್ಲಿ ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೇರೆ ಯಾವ ಝೂನಲ್ಲೂ ಅಷ್ಟು ಚೆನ್ನಾಗಿ ಇದಾಗೋದಿಲ್ಲ. ಯಾಕೆಂದ್ರೆ ಈಗ ಸಾಂಬಾರ್ದಾಗಿರ್ಬೋದು ಅಥವಾ ಜಿಂಕೆಗಳದಾಗಿರ್ಬೋದು, ನೀವು ನೋಡಿದ್ರೆ ನಮಗೆ ಕೆಪಾಸಿಟಿ ಇದ್ದು ಏನು ಅಂತ ನಾವು ಅಳತೆ ಮಾಡ್ಕೊಂಡು ಇವಾಗ ಮುಂದಿನ ಹಂತದಲ್ಲಿ ನಾವು ತಗೊಳ್ಳೋವಂಥದ್ದು. ಎರಡನೇದು ನಮಗೆ ಇದು ಬಂದಿರುವಂತದ್ದು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡ್ಬೇಕು ಅಂತ ಕೂಡ ಒಂದು ನಾವು ಇರೋದು. ಯಾಕೆ ಇದು ಅಂದ್ರೆ ಮೇಂಟೆನೆನ್ಸ್, ಇವಾಗ ಪ್ರಾಣಿಗಳು ಹೆಚ್ಚು ಆದಾದಂಗೆ, ಈಗ ಹುಲಿಗಳು ಜಾಸ್ತಿ ಇತ್ತು, ಹಿಂದೆ ಸಿಂಹಗಳದಾಗಿರ್ಬೋದು, ಬೇರೆ ಎಲ್ಲ ಕಾರ್ನಿವರಸ್ ಮತ್ತೆ ಆರ್ಬಿವರಸ್ ಎನಿಮಲ್ಸ್ ಎಲ್ಲದನ್ನು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಆಲ್ವೇಸ್ ದ ಬೆಸ್ಟ್. ನಾವೇನ್ ZAK ಅಂತ ಹೇಳ್ತೀವಿ, ಝೂ ಅಥಾರಿಟಿ ಆಫ್ ಕರ್ನಾಟಕ, ಅವ್ರ ಜೊತೆನೂ ಕೂಡ ಫೈನಲ್ ಹಂತದಲ್ಲಿ ಇದೆ, ಒಪ್ಕೊಂಡಿದ್ದಾರೆ. ನಾವು ಟ್ರಾನ್ಸ್ಫರ್ ಮಾಡೋದಂತೂ ನಿಜ, ಬಟ್ ಟ್ರಾನ್ಸ್ಫರ್ ಮಾಡೋ ಸಮಯದಲ್ಲಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೇಕಾಗ್ತದೆ. ಹೊಸ ಕೇಜ್ ಆಗ್ಬೇಕು, ಕೆಲವೊಂದು ಅವ್ರದ್ದೇ ಒಂದು ಮಾನದಂಡಗಳಿದೆ, ಅದಕ್ಕೆ ಕೆಲವೊಂದು ಅನುದಾನ ಬೇಕಾಗ್ತದೆ. ನಾವು ಇವಾಗಲೇ ಅದನ್ನ ಪ್ರಪೋಸಲ್ ಮಾಡಿದೀವಿ. CSR ಅಡಿಲಿ ಏನಾದ್ರು ತಗೋಬೋದಾ ಅದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಬೇರೆ ಯಾವ್ದಾದ್ರು ಅನುದಾನದಲ್ಲಿ ತಗೋಬೋದಾ ಅದು ಅಂತ ಹೇಳಿ. ಜೊತೆಗೆ ಇನ್ನೊಂದು ಮೇಂಟೆನೆನ್ಸ್ ಅವ್ರು ಮಾಡ್ತಾರೆ ಅಂದ್ರೆ, ಮೇಂಟೆನೆನ್ಸ್ ಹಣ ಯಾರು ಕೊಡ್ಬೇಕು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಮಾಡ್ಬೇಕಾ ಅಥವಾ ನಾವು ಮಾಡ್ಬೋದಾ ಅಥವಾ ಯಾವ್ದಾದ್ರು ಒಂದು ಶೇರಿಂಗ್ ಬೇಸಿಸ್ ಅಲ್ಲಿ ಮಾಡ್ಬೇಕಾ, ಅದನ್ನು ಕೂಡ ನಾವು ZAK ಮತ್ತೆ DFO ಅವ್ರ ಜೊತೆ ಕೊನೆ ಹಂತದಲ್ಲಿ ಇದೆ. ಮೂರನೇದು, ಬರೋ ಅನುದಾನ ಹೇಗೆ ನಾವು ಡಿವೈಡ್ ಮಾಡ್ಕೋಬೇಕು ಅಂತ. ಯಾವ ರೀತಿ ಆದ್ರೂ ನಮಗೆ ಒಪ್ಪಿಗೆ ಇದೆ. ಯಾಕಂದ್ರೆ ಇಲ್ಲಿ ಅನುದಾನ ಅನ್ನೋದಕ್ಕಿಂತ ಪ್ರಾಣಿಗಳ ಯೋಗಕ್ಷೇಮ ಮತ್ತೆ ಜನರಿಗೆ ಒಂದು ಒಳ್ಳೆ ಫೆಸಿಲಿಟಿ ಕೊಡ್ಬೇಕು ಅಂತ. ಸೊ ಎವ್ರಿಥಿಂಗ್ ಇಸ್ ಇನ್ ದ ಫೈನಲ್ ಸ್ಟೇಜ್. ಸೊ ಬಹುಶಃ ಇನ್ನೊಂದು 15-20 ದಿನಗಳಲ್ಲಿ ಅದು ಕೂಡ ನಮಗೆ ಇದಾಗುತ್ತೆ. ಮುಂದಿನ ವಾರ ನಾವು ZAK ಅಫಿಷಿಯಲ್ ಜೊತೆನೂ ಕೂಡ ನಾನು DFO ಅವರು ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದೀವಿ. ಅಲ್ಲಿ ಒಂದು ಫೈನಲೈಸ್ ಆದ್ಮೇಲೆ ಈ ಅನುದಾನದ್ದು ಮತ್ತೆ ಇದನ್ನೆಲ್ಲ ನಾವು ಸ್ಟೇಟ್ ಕಮಿಟಿಲಿ ಇಟ್ಟು, ಪಿಲಿಕುಲ ಯಾಕಂದ್ರೆ ಫೈನಲಿ ಅದು ಸ್ಟೇಟ್ಗೆ ಹೋಗ್ತದೆ, SNT ಡಿಪಾರ್ಟ್ಮೆಂಟ್ ಎಂದು, ಅಲ್ಲಿ ನಾವು ಇಟ್ಬಿಟ್ಟು ಅದಕ್ಕೊಂದು ಅನುಮೋದನೆ ತಗೋಬೇಕು. ಇಷ್ಟೇ ಪೆಂಡಿಂಗ್ ಇರುವಂತದ್ದು. ನಂತೂರುಡು ಖಾಸಗಿ ಬಸ್ ಗುದ್ದುದು ತೀರ್ನ ದೀಪ್ತಿ ಪನ್ಪುನ ಜವಂದಿನ ಇಲ್ಲದ ತಕ್ಕಳಿಗೆ ನ್ಯಾಯ ಕೊರ್ಪಾಡುಂದು ಒತ್ತಾಯ ಮಲ್ತದು ಪುಂಜುವಿನ ಸಂಬಂಧದ ಕುಲಬೊಕ್ಕ ಸಾರ್ವಜನಿಕರು ಗುರುವಾರ ಕದ್ರಾ ಸಂಚಾರ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ನಡೆಪಾದರು. ಕುಡ್ಲದ ನಂತೂರುಡು ಬುಧವಾರ ರಾತ್ರಿ ಸ್ಕೂಟರ್ಗೆ ಬಸ್ ಗುದ್ದುದು ಬಳ್ಳಲ್ ಭಾಗದ ದೀಪ್ತಿ ಪನ್ಪುನಾರ್ ತೀರ್ನೇಕ್ ಬಸ್ ಡ್ರೈವರ್ನ ಜವಾಬ್ದಾರಿ ದಾಂತಿನ ಚಾಲನೆಂದು ವಿರೋಧ ತೋಜಾದು ಬೊಕ್ಕ ಪೊಂಜೂನ ಇಲ್ಲಲ್ದಕ್ಲೆಗ್ ನ್ಯಾಯ ತಿಕ್ಕೊಡೊಂದು ಒತ್ತಾಯ ಮಲ್ತದು. ಗುರುವಾರ ದೀಪ್ತಿ ಪೊಂಜೂನ ಸಂಬಂಧದ ಕುಳು ಬೊಕ್ಕ ಸಾರ್ವಜನಿಕರು ಕದ್ರಾ ಸಂಚಾರಿ ಪೊಲೀಸ್ ಸ್ಟೇಷನ್ ಎದುರು ಭಾರಿ ಪ್ರತಿಭಟನೆ ನಡೆಪಾಯಿರು. ಸ್ಟೇಷನ್ ಕೈತಲು ಆಂಬ್ಯುಲೆನ್ಸ್ ಇಡು ಪುನಃ ಕನತದಿದ್ದು ಪ್ರತಿಭಟನೆದ ಕುಳು ಆರೋಪಿ ಬಸ್ ಡ್ರೈವರ್ನ ಜವಾಬ್ದಾರಿ ಇದ್ದಂದಿನ ಚಾಲನೆಗೆ ಎದುರಾದ ಕಠಿಣ ಕ್ರಮ ದೆತ್ತನೊಡೊಂದು ಒತ್ತಾಯ ಮಲ್ತೇರು. ಬಸ್ ಡ್ರೈವರ್ ಬೊಕ್ಕ ಯಜಮಾನನು ಜಾಗೆಗಲೆಪ್ಪಡಾದು ಅಕಲು ಕ್ಷಮೆಗೆ ನೋಡೊಂದು ಒತ್ತಾಯ ಮಲ್ತೇರು. ಸಿಟಿ ಬಸ್ಲೇನ ಅವಾಂತರೊಡ್ದು ಬೇಜಾರಾದ ಪೋತಂಡು ನಗರಡು ಸರ್ಕಾರಿ ಬಸ್ಲೇನು ಪಾಡಡು, ಖಾಸಗಿ ಬಸ್ಲೆಗ ಸ್ಪೀಡ್ ಬ್ರೇಕರ್ ಪಾಡಡು, ಬಸ್ಲೆಗ ಪೊಲೀಸರು ಮೂಂಕದ ಬಲ್ಲು ಪಾಡೊಂದು ಪ್ರತಿಭಟನೆ ಒತ್ತಾಯ ಮಲ್ತೇರು. ಜೀವ ಕಡೆವನ್ನ ಬಳ್ಳಲ್ ಭಾಗದ ದೀಪ್ತಿಗೆ ಮದಿಮೆಗೆ ನಿಶ್ಚಯ ಆದಿತದ ಪುಟ್ಟಿನ ದಿನತ ಪಾರ್ಟಿಗಂದು ವಾಮಂಜೂರಿಗೂ ಮದಿಮೆ ಆಯ್ರಿತ್ತಿನ ఆయన ಒಟ್ಟುಗೂ ರಡ್ಡು ಚಕ್ರದ ಗಾಡಿಡ ಪೋಂದು ಪುನಗ ಈ ಸಂಗತಿ ನಡೆತದಂಡ ಗಾಡಿ ಬುಡೊಂದಿತ್ತಿನ ಜವಣೆ ಅಪ್ಪ ಹಿಡ್ದು ಬಚ್ಚವಾತೆರು.
ದಯವಿಟ್ಟು ಅಂತ ಹೇಳ್ತಾ ಇದ್ದೀವಲ್ಲಪ್ಪ, ಅರ್ಥ ಮಾಡಿ. ಗಾಡಿ ಬದಿಗಾಗ್ತದೆ, ನಮ್ಮ ಪರವಾಗಿ ಗಾಡಿ ಬದಿಗಾಗಿ ನಾನು ಹೋಗ್ತಿರಂತೆ ನಾವು ಏನು ಇವತ್ತು ಸಿಟಿ ಬಸ್ಗಳ ಒಂದು ಹಾರಾಟ ಇದೆ ಮಂಗಳೂರಲ್ಲಿ, ಇದು ಜನರಿಗೆ ತುಂಬ ತಲೆನೋವಾಗಿದೆ. ನಾನು ಸರ್ಕಾರದಲ್ಲಿ ಮನವಿ ಮಾಡುವಂಥದ್ದು, ಯಾಕೆ ಇವತ್ತು ಅವರ ಒಂದು ಮೃತದೇಹವನ್ನು ನಾವು ಇಲ್ಲಿ ತಂದು ಸ್ಟೇಷನ್ ಎದುರು ಒಂದು ಪ್ರತಿಭಟನೆ ಮಾಡಿದೆ, ಯಾಕಂದರೆ ನಮಗೆ ನ್ಯಾಯ ಬೇಕು. ಪ್ರತಿ ಸಂದರ್ಭದಲ್ಲಿ ಸಹ ಒಂದು ಸಿಟಿ ಬಸ್ಸಿನಿಂದ ಆಗುವಂಥ ಅವತಾರಗಳಿಗೆ ನಾವು ಇವತ್ತು ಬೇಸತ್ತು ಹೋಗಿದೆ. ಅದರಿಂದ ಕೂಡಲೇ ಸರ್ಕಾರ ಎಲ್ಲ ಸಿಟಿ ಬಸ್ಗಳನ್ನು ರದ್ದು ಮಾಡಿ ಸರ್ಕಾರಿ ಬಸ್ಗಳನ್ನು ಹಾಕಬೇಕು. ಹಾಗೆ ಇರುವಂಥ ಬಸ್ಗಳಿಗೆ ಅದಕ್ಕೆ ಸ್ಪೀಡ್ ಬ್ರೇಕರನ್ನು ಅಳವಡಿಸಬೇಕು. ಯಾಕಂದರೆ ಇವರ ಹಾರಾಟಗಳೆಲ್ಲ ಜೋರಾಯಿತು, ಪಬ್ಲಿಕ್ಕಲ್ಲಿ ಗಲಾಟೆ ಮಾಡುವಂಥದ್ದು ಕಂಡಕ್ಟರ್ ಡ್ರೈವರ್ಗಳು. ಅದಲ್ಲದೆ ನಿನ್ನೆ ಅಡಿಗೆ ಬಿದ್ದ ಸಂದರ್ಭದಲ್ಲಿ ಅವನ ಡ್ರೈವರ್ ಹೇಳ್ತಾನಂತೆ ಅದು ಇಂಥದ್ದೆಲ್ಲ ತುಂಬ ಆಗ್ತದಂತ ಮಂಗಳೂರಲ್ಲಿ. ಹಾಗಿರುವಾಗ ಒಂದು ಜೀವಕ್ಕೆ ಬೆಲೆ ಇಲ್ವಾ? ಅದರಿಂದ ನಾನು ಸರ್ಕಾರದಲ್ಲಿ ಈ ಮೂಲಕ ಮನೆ ಮಾಡಿಕೊಳ್ಳೋದ್ರೆ ಕೂಡಲೇ ಅವನನ್ನು ಬಂಧಿಸಿ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅವನಿಗೆ. ಹಾಗೆ ಅವನಿಗೆ ಮುಂದೆ ಅವನು ಡ್ರೈವಿಂಗಲ್ಲಿ ಕೂರ್ಲಿಕ್ಕೆ ಅನ್ಫಿಟ್, ಅವನು ಕೂರಬಾರ್ದು ಅಂಥವರು. ಅದರಿಂದ ಏನು ನಮ್ಮ ಮೃತ ದೀಪ್ತಿ ಎಂಬ ಯುವತಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡಿ. ಬಸ್ ಡ್ರೈವರ್ನ ಜವಾಬ್ದಾರಿದಾಂತಿನ ಚಾಲನೆ ನಂತುರುಡು ಜವಂದಿ ತೀರೆರೆ ಕಾರಣಾತನು ಪುಣದೀದು ಪ್ರತಿಭಟನೆ ಮಲ್ಪನವು ಸರಿಯತ್ತಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಂತಿರು. ಕುಡ್ಲದ ನಂತುರುಡು ಬಸ್ ಡ್ರೈವರ್ನ ಜವಾಬ್ದಾರಿದಾಂತಿನ ಬಸ್ ಚಾಲನೆ ಹಿಡಿದು ಜವಂದಿ ತೀರ್ದಲೆಂದು ಕುಡ್ಲ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅಭಿಪ್ರಾಯ ತೆರಿಪಾದರು. ಕುಡ್ಲಡು ಗುರುವಾರ ಸುದ್ದಿ ಮಾಧ್ಯಮದ ಕೇಳಿನ ಪ್ರಶ್ನೆಲೆಗೆ ಜವಾಬ್ ಕೊಡ್ದು ಪಾತಿರ್ನ ಆರು ನಗರದ ಖಾಸಗಿ ಬಸ್ಲಿನ ಬಲಿಪದರ ಬಸ್ಸಗು ಒಂಜಿ ಜೀವ ಪೋತುಂಡು. ಆರೋಪಿ ಬಸ್ ಡ್ರೈವರ್ನ ಸ್ವಾಧೀನಕ್ಕೆ ತೊಂದುಂಡು. ವಿಚಾರಣೆ ನಡಪಾದು ಆರೋಪಿಗೆ ಶಿಕ್ಷೆ ಆವೊಂದುಂಡು ಎಂದು ಪಂಡೇರು. ತೀರ್ನ ಜವಂದಿನ ಪುಣ ದುಂಬುದಿ ಒಂದು ಪ್ರತಿಭಟನೆ ನಡಪಾವನು ಸರಿಯತ್ತು ಮಾತಲ ಕಾನೂನುಗೂ ಸರಿಯಾದ ನಡಪುಂಡು. ಗುಮನ ಕೊರಂದೆ ಉಪ್ಪನೇಕ ಇಂಚಿನ ಶಿಕ್ಷೆ ಉಂಡು ಅವು ಡ್ರೈವರ್ಗಾದೇ ತೀರುಂಡು. ದೆತ ಒಟ್ಟುಗೂ ಕಾನೂನುಗೆ ಎದುರಾದ ಪ್ರತಿಭಟನೆ ನಡಪಾಯಿ ನಕ್ಲಿನ ಮಿತ್ತಲ ಕೇಸ್ ಬೂರುಂಡು. ಬಸ್ ಡ್ರೈವರ್ಲೆಗ್ ಕೊರ್ತಿನ ಟೈಮಿಂಗ್ಸ್ ವಿಚಾರವುಳ್ಳ ಈ ಸಂಗತಿ ನಡಪುನ ಸಾಧ್ಯತೆ ಉಂಡು ಎಂದು ಪೊಲೀಸ್ ಕಮಿಷನರ್ ಪಂಡೇರು. ನೆಗ್ಲಿಜೆನ್ಸಿಂದ ಆಕ್ಸಿಡೆಂಟ್ ಆಗಿದೆ. ಓಕೆ, ಅವರು ಆಕ್ಸಿಡೆಂಟ್ ಆದಾಗ ಬಸ್ದವರು ಫಾಸ್ಟ್ ಹೋಗ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹೈವೇ ಮೇಲೆ ಇದ್ದಂಥ ಸ್ಪೀಡ್ ಲಿಮಿಟ್ಸ್ ಜೊತೆಗೆ ನೋಡಿದರೆ ಆ ಸ್ಪೀಡ್ ಕಮ್ಮಿ ಆಗಿದ್ದಿರಬಹುದು ಕೂಡ. ಓಕೆ, ಅನ್ಫಾರ್ಚುನೇಟ್ಲಿ ತೀರ್ಕೊಂಡಿದ್ದಾರೆ. ದೇರ್ ಆರ್ ಸರ್ಟನ್ ಬಸ್ ಸಿಸ್ಟಮ್ಸ್ ಹಿಯರ್. ಹೇಗೆ ಬಂದಿದೆ, ಹೇಗೆ ಓವರ್ ಎ ಪೀರಿಯಡ್ ಆಫ್ ಟೈಮು ಸುಮಾರಷ್ಟು ಬಸ್ಸುಗಳು ಬಂದು ಅವರು ಕೂಡ ಈ ಟೈಮಲ್ಲಿ ನಾನು ಹೋಗಬೇಕು, ಆ ಟೈಮಲ್ಲಿ ಇನ್ನೊಬ್ಬರು ಬರಬೇಕು, 5 ನಿಮಿಷ ಲೇಟಾಗಿ ಹೋಗಬಾರ್ದು ಅಂತ ಒಂದು ಕಥೆಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಅವರು ಬಿದ್ದಿದ್ದಾರೆ, ಇನ್ಸಿಡೆಂಟ್ ಆಗಿದೆ. ಹೂ ಅವರ್ ಇಸ್ ರೆಸ್ಪಾನ್ಸಿಬಲ್, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಾಂದ್ರೂ ಕೂಡ ಎಲ್ಲಿ ಹೋಗಲ್ಲ, ಅಲ್ಲೇ ಅರೆಸ್ಟ್ ಮಾಡ್ತಾರೆ. ಸೊ ಆ ಕೇಸ್ಗೆ ಏನು ಪನಿಷ್ಮೆಂಟ್ ಇದೆ ಅಷ್ಟೇ ಕೊಡೋಕ್ಕಾಗತ್ತೆ. ಅದು ಬಿಟ್ಟು ನಮಗೊಂದು ಡೆಡ್ ಬಾಡಿ ಸಿಕ್ಕಿದೆ, ನಾವು ರೋಡಲ್ಲಿ ತೊಗೊಂಡು ಹೋಗ್ತೀವಿ, ಎಲ್ಲಿ ಬೇಕಾದರೂ ರೋಡ್ ಮೇಲೆ ನಿಲ್ಲಿಸ್ಬಿಡ್ತೀವಿ, ಡೆಡ್ ಬಾಡಿ ಇದ್ದರೆ ಸಾಕು ಪಂಚಾಯಿತಿ ಮಾಡ್ತೀವಿ, ಅಥವಾ ಡೆಡ್ ಬಾಡಿ ಇದ್ದರೆ ಸಾಕು ನಾವು ಗಲಾಟ ಮಾಡ್ತೀವಿ ಅಂದರೆ ಇವತ್ತು ಅವ್ರ ಮೇಲೆ ಏನು ಕೇಸ್ ಆಗಿದೆ ಅದೇ ರೀತಿ ಎಲ್ಲರ ಮೇಲೆ ಕೇಸ್ ಆಗುತ್ತೆ. ನಂಬರ್ 1, ನಿಮ್ಗೆ ಆಲ್ರೆಡಿ ಅನ್ಯಾಯ ಆಗಿತ್ತು, ಯಾರೋ ತೀರ್ಕೊಂಡು. ಆ ಅನ್ಯಾಯ ಬಿಟ್ಟು ನಾನೇನೋ ಮಾಡ್ತೀನಿ ಅಂತ ಹೇಳಿ ಕಾನೂನು ವಿರುದ್ಧವಾಗಿ ಏನಾದರೂ ಮಾಡಿದರೆ ಆ ಅನ್ಯಾಯ ಆಯಿತು, ಇನ್ನೊಂದು ಹೊಸ ಕೇಸಾಗಿ ಆ್ಯಕ್ಚುಯಲ್ ಹರಾಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಏನಾದರೂ ಆಗಿದ್ದರೆ ಪ್ರತಿಯೊಂದಕ್ಕೂ ಕೂಡ ಕಾನೂನುಬದ್ಧವಾಗಿಯೇ ಕೆಲಸ ಮಾಡಬೇಕಾಗತ್ತೆ. ಸೊ ಕಾನೂನಿಗಿಂತ ಜಾಸ್ತಿ ಪನಿಷ್ಮೆಂಟ್ ನಾವು ಯಾರೂ ಕೊಡಲಿಕ್ಕಾಗಲ್ಲ. ಇನ್ ಕೇಸ್ 304A ನೆಗ್ಲಿಜೆನ್ಸ್ಗೆ ಕಾನೂನಲ್ಲಿ 3 ವರ್ಷ 4 ವರ್ಷ ಅಂತ ಪನಿಷ್ಮೆಂಟ್ ಕೊಟ್ಟರೆ ನೀವು 3 ವರ್ಷಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಕುಡ್ಲ ನಿರ್ಮಾರ್ಗದ ಮಾಣೂರು ಶ್ರೀ ಸುಬ್ರಾಯ ದೇವಸ್ಥಾನಡು ಶ್ರೀ ಸುಬ್ರಾಯ ಗಣಪತಿ ಬೊಕ್ಕ ಪಾರ್ವತಿ ದೇವಿಯರ್ನ ಅಷ್ಟಬಂಧ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿದ್ದು ಗುರುವಾರ ಕಾಂಡೆ ಸುಬ್ರಾಯ ದೇವಿಯರ್ನ ಪ್ರತಿಷ್ಠೆ ಬೊಕ್ಕ ಕೋಡಿ ಪ್ರತಿಷ್ಠೆ ಮಲ್ತೇರು. ಕುಡ್ಲ ನೀರ್ಮಾರ್ಗದ ಮಾಣೂರು ಶ್ರೀ ಸುಬ್ರಾಯ ದೇವಸ್ಥಾನಡು ಶ್ರೀ ಸುಬ್ರಾಯ ಗಣಪತಿ ಬೊಕ್ಕ ಪಾರ್ವತಿ ದೇವರನ ಅಷ್ಟಬಂಧ ಪೀರ ಪ್ರತಿಷ್ಠೆ ಬ್ರಹ್ಮಕಲಶ ಬೊಕ್ಕ ಜಾತ್ರೆದ ಧಾರ್ಮಿಕ ಕಾರ್ಯಲು ಫೆಬ್ರವರಿ 2015 ಮುಟ್ಟ ನಡೆತೊಂದಿದ್ದು ಗುರುವಾರ ಸುಬ್ರಾಯ ದೇವರನ ಪ್ರತಿಷ್ಠೆ ಬೊಕ್ಕ ಕೊಡಿ ಪ್ರತಿಷ್ಠೆಗೆ ಅಟ್ಟಣೆ ಆದಿತ್ತಂಡು. ಶಿಬರೂರು ವೇದವ್ಯಾಸ ತಂತ್ರಲಿನ ಪೌರೋಹಿತ್ಯೋಡು ಪ್ರಧಾನ ಪೂಜೆ ಮಲ್ಪನ ರಾಜೇಶ್ ಭಟ್ ಇತ್ತದು ವಿಧಿವಿಧಾನೊಲಿನ ಕರಿತದ ಶ್ರೀ ಸುಬ್ರಾಯ ದೇವರನ್ನು ಪೀರ ಪ್ರತಿಷ್ಠೆ ಮಲ್ತೇರು. ಸುಬ್ರಹ್ಮಣ್ಯ ಸಹಸ್ರನಾಮ ಮಂತ್ರ ಹೋಮ ನಡಪಾದ ಕೊಡಿ ಪ್ರತಿಷ್ಠೆ ಆಂಡು ಪ್ರಾಯಶ್ಚಿತ್ತ ತಿಲ ಹೋಮ ಕೂಷ್ಮಾಂಡ ಸೂಕ್ತ ಹೋಮ ನಡಪಾಯಿರು. ಊರ ಪರವೂರ ಸುತ್ತಮುತ್ತದ ಭಕ್ತರು ಗ್ರಾಮದ ಜನಕುಲು ಪತ್ತು ಸಮಸ್ತೆರು ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಪದ್ಮನಾಭ ಕೋಟ್ಯನ್ ಪಡುಪೆಲತ್ತಡಿ ಪ್ರಧಾನ ಸಂಚಾಲಕರು ಎಸ್ ಗಣೇಶ್ ರಾವ್ ಕಾರ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಶಶಿಧರ್ ಭಟ್ ಬೋಳ್ಮಾರಗುತ್ತು
ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತದ್ದು ಶ್ರೀ ಸುಬ್ರಾಯ ದೇವಿರ್ನ ಎಂಬು ನಟ್ಟುಂಡೆರು. ಫೆಬ್ರವರಿ 7 ಶನಿವಾರ ಕಾಂಡೆ ಎನ್ಮಿಡ್ದು ಗಣಪತಿ ಬೊಕ್ಕ ಪಾರ್ವತಿ ದೇವರಿಗೆ ಕಲಶಾಭಿಷೇಕ ಎನ್ಮೇಕ ಐತಾರ ಕಾಂಡೆ ಒರ್ಮ 35 ಸುಬ್ರಾಯ ದೇವರಿಗೆ ಬ್ರಹ್ಮ ಕಲಶ ಒರ್ಮೇಕ ಸೋಮವಾರ ಮಧ್ಯಾಹ್ನ ಪಾತ್ರಾಡಿಕ ಮಾಣೂರು ತೇರು 11 ಅಂಗಾರೆ ರಾತ್ರಿದ ತೇರು ಮೈಸಂದಾಯ ಬೊಕ್ಕ ಲೆಕ್ಕೆ ಸೇರಿ ನೇಮ ನಡಪರೆ ಉಂಡು. ಮೂಳೂರು ಗ್ರಾಮ ಗುರುಪುರದ ಶ್ರೀ ವರದರಾಜ ವೆಂಕಟರಮಣ ದೇವಸ್ಥಾನಡು ಹೊಸ ಬ್ರಹ್ಮ ತೇರು ಸಮರ್ಪಣೆ ಬೊಕ್ಕ ತೇರ್ದ ಉಚ್ಚಯ ಗುರುವಾರ ನಡೆತಂಡು. ಶ್ರೀ ಕಾಶಿ ಮಠದ ಶ್ರೀಮತ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರು ಬ್ರಹ್ಮ ತೇರು ಸಮರ್ಪಣೆ ಮಲ್ತಿರು. ಕುಡ್ಲ ತಾಲೂಕದ ಮೂಳೂರು ಗ್ರಾಮ ಗುರುಪುರದ ಶ್ರೀ ವರದರಾಜ ವೆಂಕಟರಮಣ ದೇವಸ್ಥಾನಡು ಹೊಸ ಬ್ರಹ್ಮ ತೇರು ಸಮರ್ಪಣೆ ಬೊಕ್ಕ ತೇರ್ದ ಉಚ್ಚಯಕ್ಕೂ ಗುರುವಾರ ಅಟ್ಟಣೆ ಆದಿತ್ತಂಡು. ಪುಲೆಕಾಂಡೆ ಧಾರ್ಮಿಕ ವಿಧಿವಿಧಾನಗಳನ್ನು ಕರಿತು ನಡೆದ ಬೊಕ್ಕ ದೇವರು ಯಜ್ಞ ಮಂಟಪಗೂ ಬತ್ತದ ಯಜ್ಞದ ಮಹಾಪೂರ್ಣಾಹುತಿಯಾದ ಪ್ರಸನ್ನ ಪೂಜೆ ಮಲ್ತಿರು. ಶ್ರೀ ಕಾಶಿ ಮಠ ಸಂಸ್ಥಾನದ ಶ್ರೀಮತ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರು ಬತ್ತದ ಪ್ರಸನ್ನತಾ ಪೂಜೆ ಮಲ್ತಿರು. ಶ್ರೀ ವರದರಾಜ ವೆಂಕಟರಮಣ ದೇವರು ಬ್ರಹ್ಮ ತೇರುಗೂ ಬತ್ತದ ತೇರಡು ಗುರು ಗಣಪತಿ ಪೂಜೆ ದ್ವಾರ ಪೂಜೆ ನಡೆತಂಡು. ಸ್ವಾಮೀಜಿಯರು ಹೊಸ ಬ್ರಹ್ಮ ತೇರು ಸಮರ್ಪಣೆ ಮಲ್ತದು ಮಹಾಪೂಜೆ ಕರಿತು ನಡೆದ ಬೊಕ್ಕ ಬ್ರಹ್ಮ ರಥೋತ್ಸವ ನಡೆತಂಡು. ಊರ ಪರ ಊರ ಭಕ್ತರು ಸೇರಿದು ತೇರು ಒಯ್ತೇರು. ಪೇಂಟೆ ಸವಾರಡು ರಾಜಮಾರ್ಗೋಡೆ ತೇರು ಗುರುಪುರ ಶಾಲೆ ಮುಟ್ಟ ಸಾಗದ ಪಿರಾ ಕ್ಷೇತ್ರಗೂ ಬತ್ತಂಡು. ಮಧ್ಯಾಹ್ನ ರಂಗಪೂಜೆ ವಿಶೇಷ ಸಮಾರಾಧನೆ ನಡೆತಂಡು. ಗುರುಪುರ ಶ್ರೀ ವರದರಾಜ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಸಮಾಜದ ನಾಯಕಿಯರು ಇತ್ತದು ಬ್ರಹ್ಮರಥ ಸಮರ್ಪಣೆ ಬೊಕ್ಕ ರಥೋತ್ಸವದ ಮಾತಾ ಕಾರ್ಯಕ್ರಮಗಳು ನಡೆತಂಡು.
अंगाई मस्त देवानं अभिवृद्धी देवाल वैभव करचे तशी करून घेतले. तशीच अंगाई आयच्या दिसाक गजनकीची फुडें स्वामी आमगेल तेर वायट जाला तांडू कश्ट जाता वय पळयले आमी पळयल्या बेळतंगडी वसंत माझा वेळेर येयले वेळेर तांच्या मस्त हांगा घुमचे आनी आसा त्या वेळेर कश्ट जाता जायत रे आमी हांगा सूचना देवाल निमगा कोरयात न्हय देवान जायत. ನೇಪಾಳಡು ಕುಲ್ಲುದು ಭಾರತದ ಜನಕ್ಲೇನೆ ಉದ್ದೇಶದಿ ಒಂದು ಮಂಗೆ ಮಲ್ತದು ಹೆಚ್ಚ ಕಾಸು ಬಂಡಲ ಪಾಡುನಂಚ ಮಲ್ತದು 100 ಕೋಟಿಡ್ಲ ಮಿತ್ತು ಮೋಸ ಮಲ್ತಿನ ಕೇಸನ್ನು ಕುಡ್ಲಾ ನಗರದ ಸೆನ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಪೊಲೀಸರು ನಾಡ್ಪತ್ತಿದ್ದರು. 11 ಜನ ಆರೋಪಿಲಿನ ಪತ್ತದನೆಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತೆರಿಪಾದರು. ಕುಡ್ಲಾ ಪೊಲೀಸ್ ಕಮಿಷನರ್ ಕುಡ್ಲಡ್ ಸುದ್ದಿ ಕುಟ್ಟುಡು ಪಾತಿರ್ದು ನೇಪಾಳಡು ಕುಲ್ಲುದು ಭಾರತದ ಜನಕ್ಲೇನೆ ಉದ್ದೇಶಾದಿ ಒಂದು ಮಂಗೆ ಮಲ್ತದು ಹೆಚ್ಚ ಕಾಸು ಬಂಡಾಲ ಪಾಡುನಂಚ ಮಲ್ತದು 100 ಕೋಟಿಡ್ಲ ಮಿತ್ತು ಮೋಸ ಮಲ್ತಿನ ಕೇಸನ್ನು ಕುಡ್ಲಾ ನಗರದ ಸೆನ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಪೊಲೀಸರು ನಾಡ್ಪತ್ತಿದ್ದರು. 11 ಜನ ಆರೋಪಿಲಿನ ಪತ್ತದನೆಂದು ಪಂಡೆರು. ಗುಜರಾತದ 25 ವರ್ಷದ ವಿಕ್ರಮ್, ಪಶ್ಚಿಮ ಬಂಗಾಳದ 21 ವರ್ಷದ ಸೌಮ್ಯಾದಿತ್ಯ ಚಟ್ಟೋಪಾಧ್ಯಾಯ, ಜಾರ್ಖಂಡದ 32 ವರ್ಷ ಪ್ರಾಯದ ಪುಪ್ಲಾ ಶಿವಕುಮಾರ್ ರಾವ್, 30 ವರ್ಷದ ರಾಜೇಶ್ ಮಂಡನ್, ಉತ್ತರ ಪ್ರದೇಶದ 24 ವರ್ಷದ ಗೌರವ್ ಪಾಂಡೆ, 22 ವರ್ಷದ ಹರ್ಷ್ ಮಿಶ್ರಾ, 27 ವರ್ಷದ ಮೊಹಮ್ಮದ್ ಅಕೀಬ್ ಆಲಿ, ಬಿಹಾರದ 30 ವರ್ಷ ಪ್ರಾಯದ ರಾಜೀವ್ ರಂಜನ್ ಕುಮಾರ್, ಜಾರ್ಖಂಡದ 38 ವರ್ಷ ಪ್ರಾಯದ ಮಿಥುನ್ ಕುಮಾರ್ ಮಂಗರಾಜ್, ಉತ್ತರ ಪ್ರದೇಶದ 34 ವರ್ಷ ಪ್ರಾಯದ ನೌಷದ್ ಅಲಿ, ರಾಜಸ್ಥಾನದ 37 ವರ್ಷ ಪ್ರಾಯದ ಓಂ ಪ್ರಕಾಶ್ ಯಾದವ್ ಒಂದು ಆರೋಪಿಲಿನ ಗುರ್ತಮಂತದಂಡ. ಫೋನುಡು ಪಾತಿರ್ನ ಮೋಸ ಕಾಸ್ತ ಬಗೆಟ್ ತೂವನ್ನ ಮಾತ ಈ ಗ್ಯಾಂಗ್ ದಕ್ಕಲಿ ತೂ ಅಂದಿತ್ತದ ಮೋಸ ದಕ್ಕಲಿನ ಕೂಟುಡು 14 ಜನ ಭಾರತ ದಕ್ಕಲು ಬೊಕ್ಕ ಚೀನಾದ ಮೋಸ ದಕ್ಕಲು ಇತ್ತದ. ನೇಪಾಳದ ಪೊಲೀಸರು ಚೀನಾ ದಕ್ಕಲಿನ ಪತ್ತಿದೇರು. 5 ಜನ ಭಾರತದ ಆರೋಪಿಲು ತಪ್ಪಾದೇರು. ಅಕ್ಲಿನು ನಾಡುಪತ್ತಿನ ಕಾರ್ಯ ದುಂಬರಿದನೆಂದು ಪಂಡಿರು. ಆರೋಪಿಲಿನ ಮೊಬೈಲ್ ಫೋನ್ ಬೊಕ್ಕ ಲ್ಯಾಪ್ಟಾಪ್ ಲೆನ ಪಿಂದೊನ್ನಗ ಒಟ್ಟು 624 ಬ್ಯಾಂಕ್ ಅಕೌಂಟ್ ವಿವರ ತೋಜಿದು ಬೈದನು. ಆ ಬ್ಯಾಂಕ್ ಅಕೌಂಟ್ಲಿನ ಮಿತ್ತು 4580 ಹೆಚ್ಚ NCRP ಪೋರ್ಟಲ್ಲಿಡ ಕೇಸ್ಲಿನ ಪಾಡ್ತಿತ್ತದು. ಅಂದೇಟ್ ಒಂಜಿ ಬ್ಯಾಂಕ್ ಅಕೌಂಟ್ 157 ಕೋಟಿ ರೂಪಾಯಿ ವರ್ಗ ಆತಂಡು. ಸೆನ್ ಸ್ಟೇಷನ್ ಪಾಡ್ದಿನ ಕೇಸಿಡು 10 ಬ್ಯಾಂಕ್ ಅಕೌಂಟ್ಲಿಡ 30 ಕೋಟಿ 70 ಲಕ್ಷ ರೂಪಾಯಿ ವರ್ಗ ಆತಂಡು. ಒರಿನ 623 ಬ್ಯಾಂಕ್ ಅಕೌಂಟ್ಲಿನ ವಿವರ ಪಡೆಯೋಡಾತನೆಂದು ಸುಧೀರ್ ಕುಮಾರ್ ರೆಡ್ಡಿ ಪಂಡೇರು. ಈ ನೇಪಾಳದಲ್ಲಿ ಕೂತ್ಕೊಂಡು ಭಾರತೀಯರೆಲ್ಲರನ್ನು ಕೂಡ ಮೋಸ ಮಾಡಿ ಅವರೆಲ್ಲರನ್ನು ಕೂಡ ಪುಸಲಾಯಿಸಿ ಅವರಿಂದ ಹೆಚ್ಚು ಹಣ ಇನ್ವೆಸ್ಟ್ ಮಾಡುವಂತೆ ಮಾಡಿ ಎಲ್ಲರನ್ನು ಕೂಡ 100 ಕೋಟಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿದಂಥ ಒಂದು ಟೀಮ್ನ ಮೇಯ್ನ್ ಗ್ಯಾಂಗನ್ನು ನಮ್ಮ CN ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟ್ ಮಾಡಿದ್ದಾಗ ಇವರಿಂದ 21 ಮೊಬೈಲ್ಸು, ಲ್ಯಾಪ್ಟಾಪ್ಸು ಮತ್ತು ಕಂಪ್ಯೂಟರ್ಸ್ ಎಲ್ಲ ಕೂಡ ಸೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಈ ಗ್ಯಾಂಗ್ ಏನಿದ್ದಾರೆ ಈ ಟೋಟಲ್ ಫ್ರಾಡಲ್ಲಿದ್ದಂತಹ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಈ ಗ್ಯಾಂಗ್ನವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಈ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಇವರು ಈವರೆಗೆ ನಾವು ಮಾಡಿದ ತನಿಖೆಯಿಂದ ಸುಮಾರು 624 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾಗಿ ಕಂಡು ಬರ್ತಾ ಇದೆ. ಈ 624 ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕೂಡ ನಮ್ಮ NCRP ಪೋರ್ಟಲಲ್ಲಿ 4800ಗಿಂತ ಹೆಚ್ಚು ಕೇಸಸ್ ಈಗಾಗಲೇ ರಿಪೋರ್ಟ್ ಆಗಿದ್ದಾವೆ. ನಮ್ಮ CN ಪೊಲೀಸ್ ಠಾಣೆಗೆ ಪ್ರಕರಣ ಸಂಬಂಧಪಟ್ಟಂತೆ 1,38,00,000 ಫ್ರಾಡ್ ಆಗಿತ್ತು. ಈ ಕೇಸ್ ತನಿಖೆ ಮಾಡ್ತಿದ್ದಾಗ
ಈ ಎಲ್ಲ ವಿಷಯಗಳು ಕೂಡ ಹೊರಗೆ ಬರ್ತವೆ, ಎಲ್ಲ ಟೀಮು ಅರೆಸ್ಟ್ ಆಗ್ತದೆ. ಈ ನಮ್ಮ CN ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಫ್ರಾಡಲ್ಲಿ ಒಂದು 10 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾರೆ. ಈ 10 ಬ್ಯಾಂಕ್ ಅಕೌಂಟ್ನಲ್ಲಿ ಕೂಡ 3 ಕೋಟಿಗಿಂತ ಹೆಚ್ಚು ಒಂದು ಅಕೌಂಟಲ್ಲಾಗಿದೆ. ಈ 10 ಬ್ಯಾಂಕು ಸೇರಿ 30 ಕೋಟಿ ವಹಿವಾಟಾಗಿರ್ತದೆ. ಇದರಲ್ಲಿ ಈ 10 ಬ್ಯಾಂಕ್ ಅಕೌಂಟ್ ಮೇಲೆ 113 ಕೇಸ್ NCRP ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಅದೇ ರೀತಿ 35 FIR ಕೂಡ ರಿಜಿಸ್ಟರ್ ಆಗಿದ್ದಾವೆ. ಈ ಟೋಟಲ್ ಗ್ಯಾಂಗು ಕೂಡ ಒಂದು 2 ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದರಲ್ಲಿ ಒಂದು ಗ್ಯಾಂಗ್ ವಿಯೆಟ್ನಾಮ್, ಕಾಂಬೋಡಿಯಾ ಮುಂತಾದ ಸೌತ್ ಈಸ್ಟ್ ಏಷ್ಯನ್ ನೇಷನಲ್ಲಿ ಇದ್ದು ಅಲ್ಲಿಂದ ಇಲ್ಲಿದ್ದವರಿಗೆ ಫೋನ್ ಮೂಲಕ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇವರನ್ನೆಲ್ಲರನ್ನು ಕೂಡ ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಗ್ಯಾಂಗು ಈ ನೇಪಾಲ್, ದುಬೈ ಅಥವಾ ಬೇರೆ ಕಡೆ ಇದ್ದು ಅಲ್ಲಿದ್ದವರಿಗೆ ಹಣ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಅವರು ಹಣ ವಹಿವಾಟನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ನಮ್ಮ ಸೆನ್ ಅವರು ಕೇಸ್ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫೈನಾನ್ಷಿಯಲ್ ಟ್ರಯಲ್ ಮಾಡಿಕೊಂಡು ಆರೋಪಿತರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಂದು ಈ ಬ್ಯಾಂಕ್ ಅಕೌಂಟ್ಸ್ ಎಲ್ಲವೂ ಕೂಡ ಇಂಡಿಯನ್ ಬ್ಯಾಂಕ್ ಅಕೌಂಟ್ಸೇ ಇರ್ತವೆ. ಈ ಕಮಿಷನ್ಗಾಗಿ ಆಸೆಪಟ್ಟು ಈ ಭಾರತೀಯರು ಭಾಳಷ್ಟು ಜನ ಅವರ ಏಜೆಂಟ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅಕೌಂಟ್ ಕೊಡಲಿಕ್ಕೆ ಇಲ್ಲಿಂದ ನೇಪಾಲ್ ಅಥವಾ ಬೇರೆ ದೇಶಕ್ಕೆ ಹೋಗಿ ಅಲ್ಲೇ ಇದ್ದು ಈ ಫ್ರಾಡಲ್ಲಿ ಭಾಗಿಯಾಗಿ ಕಮಿಷನ್ ತೊಗೊಂಡು ವಾಪಸ್ ಬಂದು ಅವರು ಕೂಡ ಪ್ರಕರಣದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಇವರೆಲ್ಲರಿಗೆ ಪುಸಲಾಯಿತಿ ಮಾತನಾಡಿಸೋರು ಅವರು ಕೂಡ ಭಾರತೀಯರಿದ್ದಾರೆ. ಇವರೆಲ್ಲರೂ ಕೂಡ ಕೆಲಸಕ್ಕಾಗಿ ವಿದೇಶಕ್ಕೆ ಹೋದಾಗ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಇವರೆಲ್ಲರನ್ನು ಕೂಡ ಅಲ್ಲೇ ಕೂಡಿ ಹಾಕಿ ಡಿಜಿಟಲ್ ಸ್ಲೇವರಿ ಅಂತ ಕರೀತೀವಿ. ಅದೇ ರೀತಿ ಅವರನ್ನು ಸ್ಲೇವ್ಸ್ ಹಾಗೆ ಕೂರಿಸಿ ದಿನಕ್ಕೆ 18 ಗಂಟೆ 20 ಗಂಟೆ ಕೆಲಸ ಮಾಡಿಸುವಂಥದ್ದು, ಊಟ ಕೊಡದೇ ಇರುವಂಥದ್ದು, ಇದೆಲ್ಲ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಎಲ್ಲರಿಗೆ ಕೂಡ ಫೋನ್ ಮಾಡಿ ಅವರನ್ನು ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡಿಸುವಂತೆ ಕೂಡ ಅವರ ಹತ್ರ ಕೆಲಸ ಮಾಡಿಸ್ತಾರೆ. ಈಗಾಗಲೇ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಒಂದು 6 ಜನ ಆ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಈ ಡಿಜಿಟಲ್ ಸ್ಲೇವರಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ 6 ಜನರನ್ನು ಈಗಾಗಲೇ ಎಂಬಸಿ ಮೂಲಕ ರೆಸ್ಕ್ಯೂ ಮಾಡಲಾಗಿ ಅವರು ವಾಪಸ್ ಬಂದಿದ್ದಾರೆ. ಅವ್ರ ಕಂಪ್ಲೇಂಟ್ ಮೇಲೆ ಕಂಕನಾಡಿ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಂದು ಕೇಸ್ ಕೂಡ ಏಜೆಂಟ್ಸ್ ಮೇಲೆ ರಿಜಿಸ್ಟರ್ ಆಗಿದೆ. ಈ ಕಾರಣದಿಂದಾಗಿ ಈ ಅಕೌಂಟ್ಸ್ ಕೊಡುವವರು, ಇಲ್ಲಿಂದ ಫಾರಿನ್ ಕೆಲಸಕ್ಕೆ ಹೋಗುವಂಥವರು, ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಹಣ ಭಾಳ ಕಡಿಮೆ ಸಮಯದಲ್ಲಿ ಸಂಪಾದನೆ ಮಾಡಬೇಕಂತ ಹೇಳಿ ನೋಡ್ತಾ ಇರುವಂಥವರು ಕೂಡ ಎಲ್ಲರೂ ಜಾಗೃತಿಯಾಗಿರಬೇಕಂತ ಕೋರ್ತೀವಿ. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆದ ಸ್ವರೂಪ ಬೊಕ್ಕ ಗಾಂಧಿಜೀರ್ನ ಪುದರ್ ಬದಲ್ತಿನೆಕ್ ವಿರೋಧ ತೋಜಾದು ಸುಳ್ಳಿಡ್ದು ಮುಲ್ಕಿಮುಟ್ಟ ಫೆಬ್ರವರಿ 1 ಮುಟ್ಟ 100 ಕಿಲೋಮೀಟರ್ ಪಾದಯಾತ್ರೆ ನಡಪವಣುಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಗುರುಕಾರ್ಯರು ಹರೀಶ್ ಕುಮಾರ್ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ಸುದ್ದಿಗೋಷ್ಠಿ ತೆರೆದು ಕೇಂದ್ರದ ಬಿಜೆಪಿ ದುಂಬಾಳ್ತಿದ್ದ ಸರ್ಕಾರ ಮನ್ರೇಗಾ ಯೋಜನೆದ ಸ್ವರೂಪ ಬೊಕ್ಕ ಮಹಾತ್ಮ ಗಾಂಧೀಜಿರ್ನ ಪುದರ್ ಬದಲ್ತಿನೆಕ್ ವಿರೋಧ ತೋಜಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ದುಂಬಾಳ್ತಿಡು ಸುಳ್ಳಿಡ್ದು ಮುಲ್ಕಿ ಮುಟ್ಟ ಫೆಬ್ರವರಿ 1 ಮುಟ್ಟ 100 ಕಿಲೋಮೀಟರ್ ಪಾದಯಾತ್ರೆ ನಡಪವಣುಂದು ಪಂಡೇರು. ಈ ಪಾದಯಾತ್ರೆಡು ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಂತ್ರಿಗಳಾಯಿನ ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಪ್ರಿಯಾಂಕಾ ಖರ್ಗೆ, ಕೃಷ್ಣ ಬೈರೇಗೌಡ ಬೇತೆ ಬೇತೆ ದಿನಕ್ಲಿಡು ಪಾಲ್ದಿತ್ತೊನ್ವೇರು. ಫೆಬ್ರವರಿ 1 ಕಾಂಡೆ ಎನ್ಮರೇಕ ಸುಳ್ಯದ ಗಾಂಧಿನಗರಡು ಪಾದಯಾತ್ರೆಗೆ ಚಾಲನೆ ಕೊರ್ಪುಂಡು. ಆನಿ ಸುಳ್ಯದ ಪುತ್ತೂರದ ಕಂಬ್ರಾ ಜಂಕ್ಷನ್ ಮುಟ್ಟ ಪಾದಯಾತ್ರೆ ನಡಪೆರೆ ಉಂಡು. ನಿಚ್ಚಲ ಪಾದಯಾತ್ರೆದ 2 ಸಭೆ ನಡಪುಂಡು. ಕೇಂದ್ರ ಸರ್ಕಾರ ಮಲ್ತಿನ ಮೋಸದ ಬಗೆಟ್ ಜನಗಳಿಗೆ ಅರ್ಥ ಅಪನಂಚ ಮಲ್ಪನ ಪಾದಯಾತ್ರೆದ ಉದ್ದೇಶ ಅಂದ್ ಹರೀಶ್ ಕುಮಾರ್ ಬೆಳ್ತಂಗಡಿ ಪಂಡೇರು. ವಿಧಾನ ಪರಿಷತ್ ಸದಸ್ಯ ರೈವನ್ ಡಿಸೋಜ, ತುಂಬದ ಶಾಸಕರು JR ಲೋಬೋ ಸುದ್ದಿ ಕುಟ್ಟೋಡಿ ಇತ್ತೇರು. ನಾವು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಿಲೋಮೀಟರ್ನಷ್ಟು ಪಾದಯಾತ್ರೆಯನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಾವು ಸ್ವಲ್ಪ ಮುಂದೆ ಹೋಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಮ್ಮೆಲ್ಲರ ನಾಯಕರುಗಳ ಒಂದು ಮಾತುಕತೆ ಮಾಡಿಕೊಂಡು ನಾವೊಂದು ಇಡೀ ಜಿಲ್ಲೆಯಲ್ಲಿ ಒಂದು ಪಾದಯಾತ್ರೆಯನ್ನ ಮಾಡಬೇಕು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅನ್ನುವಂತ ಒಂದು ತೀರ್ಮಾನವನ್ನ ನಾವೆಲ್ಲ ಮಾಡಿದ್ದೇವೆ. ಈ ಪಾದಯಾತ್ರೆ ನಮ್ಮ ಮಡಿಕೇರಿ ಬಾರ್ಡರ್ ವಿಧಾನಸಭಾ ಕ್ಷೇತ್ರ ಸುಳ್ಯ, ಅಲ್ಲಿಂದ ಉಡುಪಿ ಬಾರ್ಡರ್ ಮುಲ್ಕಿ, ಅಲ್ಲಿವರೆಗೆ ಸುಮಾರು 100 ಕಿಲೋಮೀಟರ್ನಷ್ಟು ಪಾದಯಾತ್ರೆಯನ್ನು ನಾವು 4 ದಿವಸದಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇ ದಿವಸ ಸುಳ್ಯದ ಗಾಂಧಿನಗರದಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ನಾವು ಪ್ರಾರಂಭ ಮಾಡಿ ಜಾಲಸೂರು, ಕನಕಮಜಲು, ಕಾವು, ಅಲ್ಲಿ ಕೆಲವು ಕಡೆ ಊಟ, ಟೀ ಬ್ರೇಕ್ ಎಲ್ಲ ಮಾಡಿಕೊಂಡು ಕುಂಬ್ರಾ ಜಂಕ್ಷನ್ ನಲ್ಲಿ ನಾವು ಸ್ಟಾಪ್ ಮಾಡ್ತೇವೆ. ಕುಂಬ್ರಾ ಜಂಕ್ಷನ್ ನಲ್ಲಿ ಪ್ರಥಮ ದಿನ. ಮರು ದಿವಸ ಕುಂಬ್ರದಿಂದ ಪ್ರಾರಂಭ ಆಗಿ
ಮಾಡಿವರೆಗೆ, 2ನೇ ದಿವಸ ಮಾಡಿವರೆಗೆ ಪಾದಯಾತ್ರೆ ನಡೀತದೆ. 3ನೇ ದಿವಸ ಕಲ್ಲಡ್ಕದಿಂದ ಪರಂಗಿಪೇಟೆವರೆಗೆ ಮತ್ತು ಕೊನೆಯ ದಿವಸ ಬಳ್ಳಾಲ್ಬಾಗ್ನಿಂದ ಮುಲ್ಕಿವರೆಗೆ ಸುಮಾರು 99.9 ಅಂದ್ರೆ ಸುಮಾರು 100 ಕಿಲೋಮೀಟರ್ನಷ್ಟು ನಮ್ಮ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಪಚ್ಚನಾಡಿ ಬಂದಲೆದ ಸರಕೋಡಿಗುತ್ತು ಜುಮಾದಿ ಬಂಟಬಕ ಪರಿವಾರ ದೈವಲಿನ ಧರ್ಮ ಚಾವಡಿಡು ಗುರುವಾರ ಧರ್ಮ ಚಾವಡಿ ಇಲ್ಲೋಕೇಲು ಪಿರ ಪ್ರತಿಷ್ಠೆ ಕಲಶಾಭಿಷೇಕ ನಡಪಾದು ಬಯ್ಯಗು ಧರ್ಮ ನೇಮ ನಡೆತಂಡು. ಕುಡ್ಲಾ ತಾಲೂಕು ಪಚ್ಚನಾಡಿ ಬಂದಲೆದ ಸರಕೋಡಿ ಗುತ್ತುಡು ಕರೆದುಪೋಯಿನ ಮೈಂದ ಪೂಜಾರಿ ಬೊಕ್ಕ ವೆಂಕಮ್ಮ ಪೂಜಾರ್ದಿ ನಮ್ಮುಂದು ಬೈದಿನ ಜುಮಾದಿ ಬಂಟಾಬಕ ಪರಿವಾರ ದೈವಲಿನ ಧರ್ಮ ಚಾವಡಿ ಇಲ್ಲೋಕೇಲು ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಇಂಚ ಬೇತೆ ಬೇತೆ ಕಾರ್ಯಗಳನ್ನು ಗುರುವಾರ ನಡಪಾದು ಬಯ್ಯಗು ಸರಕೋಡಿ ಗುತ್ತು ಧರ್ಮ ಚಾವಡಿ ನೇಮ ಅಟ್ಟಣೆ ಮಲ್ತದಿತ್ತೆರು. ಬಂದಲೆ ಜುಮಾದಿ ಬಂಟ ದೈವಸ್ಥಾನದ ಭಂಡಾರ ಇಲ್ಲಡ್ದು ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲಿನ ಭಂಡಾರ ಸರಕೋಡಿ ಗುತ್ತು ಚಾವಡಿಗೆ ಬತ್ತದು ನಡತಿನ ಈ ಕಾರ್ಯಕ್ರಮಟ್ಟು ಬಯ್ಯಗು ಸುರುಕು ಮೈಸಂದಾಯ ನೇಮ ನಡೆತಂಡು. ಐದು ಬೊಕ್ಕ ಜಾರಂದಾಯ ಬಂಟ ಬೊಕ್ಕ ಮರ್ಲು ಜುಮಾದಿ ಬಂಟ ದೈವಲಿಗೆ ನೇಮ ಕುರಿಯರು. ರಾತ್ರಿ ಜುಮಾದಿ ಬಂಟ ದೈವಲಿನ ಗಗ್ಗರದೆಚ್ಚಿ ಕಾಂತೇರಿ ಜುಮಾದಿ ಬಂಟ ನೇಮ ಬಬ್ಬರಿಯ ಬೊಕ್ಕ ಪಿಲಿಚಂಡಿ ಇಂಚ ಬೇತೆ ಬೇತೆ ದೈವಲಿನ ನೇಮ ನಡೆತಂಡು. ಸರಕೋಡಿ ಗುತ್ತದ ಭರತ್ ಪೂಜಾರಿ ಬೊಕ್ಕ ಕುಟುಂಬದಕಲು ಗ್ರಾಮದಕಲು ಊರು ಪರವರ ಭಕ್ತರು ನೇಮ ತೂದು ದೈವಲಿನ ಇಂಪು ನಟ್ಟೊಂದು ಬೂಲ್ಯದೆ ತೊಂಡೇರು. ಸಕತ್ ಸೌಭಾಗ್ಯರೋಧಕ ಅದು ಗೊಪ್ಪಯ್ಯನು ಪುಣ್ಯ ಸಂಸಾರದ ನೂಕುದ ಮುತ್ತೇಶ್ವರ ಮುಂಡದ ಬುಟ್ಟ ಈ ಮಣ್ಣು ಓಲು ಹಿರಿಯರಿಗೂ ಮರ್ಯಾದಿಪ್ಪುಂಡ ಅವೇ ಧರ್ಮ ಧಾರ್ಮಿಕ ಚಿಂತನೆಗೆ ಮಾದರಿ ಹಿರಿಯರಿಂದ ಡಾಕ್ಟರ್ ಅನ್ನಯ್ಯ ಕುಲಾರ್ ಉಳ್ತೂರು ಪಂತೇರು ತೊಕ್ಕೊಟ್ಟುಡು ಕಾಪಿಕಾಡ್ ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶದ 4ನೇ ಧಾರ್ಮಿಕ ಸಭೆಟ್ ಆರ್ಪಾತಿರಿಯರು. ಉಳ್ಳಾಲ ತಾಲೂಕು ತೊಕ್ಕೊಟ್ಟು ಕಾಪಿಕಾಡದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿದ್ದು ಗುರುವಾರ 4ನೇ ಧಾರ್ಮಿಕ ಸಭೆ ನಡೆತಂಡು. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಸತೀಶ್ ಕುಂಪಲ ಎತ್ಕೊಂಡರು. ವಿಧಾನ ಪರಿಷತ್ದ ದುಂಬದ ಸದಸ್ಯರು ಮೋನಪ್ಪ ಭಂಡಾರಿ ಗುರುಕಾರ್ಮಿಡ್ ಬಂಟ್ವಾಳ ತಾಲೂಕ್ ಪಂಚಾಯತ್ ದುಂಬದ ಸ್ಥಾಯಿ ಸಮಿತಿ ಗುರುಕಾರ್ಯರು ಮಾಧವ ಮಾವೆ ಧಾರ್ಮಿಕ ಸಭೆನು ಉದೀಪನ ಮಲ್ತದ ಪಾತೆರ್ದು ಇಡೀ ರಾಜ್ಯನು ತುಂಡ ಅವೇತೋ ಧಾರ್ಮಿಕ ಕೇಂದ್ರ ಉಳಿತದ ಅವೇತೋ ಧಾರ್ಮಿಕ ಕಾರ್ಯಕ್ರಮ ನಡಪನ
ದಕ್ಷಿಣ ಕನ್ನಡ ಜಿಲ್ಲೆಡು ನಮ್ಮ ಪುಟ್ಟದ ಪಂಪನವೇ ಬಾರಿ ಸಂತೋಷ ಅಂದು ಪಂಡೇರು. ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಕ್ಕಾದ ಬಾರಿ ಕೆಲಸ ಮಲ್ತದಿನ ಸುರೇಂದ್ರ ನಾಯಕ್, ಈಶ್ವರ ಉಳ್ಳಾಲ, ಗೋಪಾಲ ಆಚಾರ್ಯ, ರಘುರಾಮ ಶೆಟ್ಟಿ, ಪುಕ್ಕ ಶಿವರಾಮ್ ಗಟ್ಟಿ ಇಂಚ 5 ಜನ ಹಿರಿಯರಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ತಾಪಕ ಗುರ್ಕಾರ್ಯರು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಮಲ್ಲಬೀನರಾದ ಪಾತಿರ್ದು ಓಲು ಹಿರಿಯರಿಗೂ ಮರ್ಯಾದೆ ಒಪ್ಪುಂಡ ಅವೇ ಧರ್ಮ, ಧಾರ್ಮಿಕ ಚಿಂತನೆಗೆ ಸರಿಯಾಯಿನ ಮಾದರಿ ಹಿರಿಯರಿಂದ ಅರ್ಪಂಡೇರು. ಧಾರ್ಮಿಕ ಉಪನ್ಯಾಸಕರು, ಬ್ರಹ್ಮಕಲಶ ಸಮಿತಿದ ಸಲಹೆಗಾರರು ಕೃಷ್ಣ ಶಿವಕೃಪಾ ಕುಂಜತ್ತೂರು ಪಾತಿರ್ದು ಓಲು ಧರ್ಮ ಉಂಡ ಅವಳು ಜಯ ಉಂಡು, ಓಲು ಜಯ ಉಂಡ ಅವಳು ಧರ್ಮ ಉಂಡು ಎಂದು ಪಂಡೇರು. ಭಾರತ ಕಬಡ್ಡಿ ಕೂಟದ ದುಮುದ ನಾಯಕರು ಭಾಸ್ಕರ್ ರೈ, ಮಾವಂತೂರು, ಬಲವಂಡಿ, ಪಿಲಿಚಂಡಿ ಕ್ಷೇತ್ರದ ಗಡಿಪತ್ತಿನಾರ್ ದುರ್ಗಪ್ರಸಾದ್ ಶೆಟ್ಟಿ, ಕೆಎಸ್ಆರ್ಟಿಸಿ ಬೆಂಗಳೂರದ ಅಧಿಕಾರಿ ಜಗದೀಶ್ ಚಂದ್ರ, ಹಿಂದೂ ಯುವಸೇನದ ಯಶೋಧರ ಚೌಟ, ಚಂದ್ರಹಾಸ್ ಅಡ್ಯಂತಾಯ ದೇರ್ಲಕಟ್ಟೆ, ವೇಣುಗೋಪಾಲ ಕುಲ್ಯ, ನಿಶಾಂತ್ ಪೂಜಾರಿ, ಮಹೇಶ್ ಜೋಗಿ, ಕೃಷ್ಣ ನಾಯಕ್, ವಿಠಲ ಕುಲಾಲ್, ದಿನೇಶ್ ಎಂಪಿ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು, ಕ್ಷೇತ್ರದ ಆಡಳಿತ ಮುಕ್ತೇಸರರು ಎಜೆ ಶೇಖರ, ಬ್ರಹ್ಮಕಲಶ ಸಮಿತಿದ ಇತ್ಕೊನ್ನ ಸಮಿತಿದ ಪ್ರಧಾನ ಸಂಚಾಲಕರು ಅನಿಲ್ ದಾಸ್, ಮರ್ಯಾದೆ ಸಲಹೆಗಾರರು ಜಿತೇಂದ್ರ ಶೆಟ್ಟಿ ತಲಪಾಡಿ ಧಾರ್ಮಿಕ ಸಭೆ ಪಾಲ್ಗೊಂಡಿರು. ಇವತ್ತು ನಮ್ಮ ಧಾರ್ಮಿಕ ಆಚಾರ ವಿಚಾರಗಳು ನಾವು ಮಾತನಾಡುವಾಗ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅನ್ನುವುದೇ ಒಂದು ದೊಡ್ಡ ಸಂತೋಷ. ಯಾಕಂತಂತಂದರೆ ನೀವು ಯಾವ ಜಿಲ್ಲೆಗೆ ಬೇಕಾದರೆ ಹೋಗಿ ಅಥವಾ ಯಾವ ಊರಿಗೆ ಬೇಕಾದರೆ ಹೋಗಿ, ದಕ್ಷಿಣ ಕನ್ನಡ ಜಿಲ್ಲೆಯಷ್ಟು ಧಾರ್ಮಿಕ ಕ್ಷೇತ್ರಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಧರ್ಮಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಯಕ್ರಮಗಳು ಆಗುವಂಥ ಕ್ಷೇತ್ರ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವೆಲ್ಲ ಆ ಸಂಸ್ಕಾರ ಸಂಸ್ಕೃತಿಯಿಂದ ಬಂದವರು, ಆ ಮರದ ನೆರಳಲ್ಲಿ ಬೆಳೆದವರು. ದೇಶ 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 ನನ್ನದು, ಕಾಳಿದಾಸ, ವ್ಯಾಸ, ಬುದ್ಧ, ಬಸವ ಇವರೆಲ್ಲ ನನ್ನವರು ಅಂತ ಹೇಳಬೇಕಾದ್ರೆ ನಮ್ಮೊಳಗಡೆ ನಾನು ಅನ್ನುವುದನ್ನು ಬಿಟ್ಟು ನಾವು ಎನ್ನುವ ಒಂದು ಪ್ರೀತಿ ಬೇಕು, ಒಂದು ಗೌರವ ಬೇಕು. ಅದನ್ನು ಕಾಪಿಕಾಡಿನ ಮಂದಿ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಮೋನ ಭಂಡಾರ್ ಅಂತ ಗುರಿಕಾರರು ಈ ಒಂದು ಚಪ್ಪರಕ್ಕೆ ಒಂದು ಆ ವೈಬ್ರೇಷನ್ ಬರಬೇಕಾದ್ರೆ 100 ಗುರಿಕಾರಗಳನ್ನು ಸೇರಿದ್ದಾರೆ, 100 ಕೈಗಳು ಸೇರಿದ್ದಾರೆ. ಇಲ್ಲಿ ಜನರು ಹೋಗಿ ನೋಡುವಾಗ ನನಗೆ ಇದು ಕುದುರೋಳಿಯೋ, ಕದುರಿ ದೇವಸ್ಥಾನವೋ ಅಥವಾ ಧರ್ಮಸ್ಥಳವೋ, ಸುಬ್ರಹ್ಮಣ್ಯದ ಕಾರ್ಯಕ್ರಮ ಆಗುವಾಗ ಜನ ಹೋಗುವುದು ಬರುವುದು ನೋಡಿದಷ್ಟು ಖುಷಿ ಆಗ್ತದೆ. ನಾನೆಲ್ಲರಿಗೂ ನಿಮ್ಮೆಲ್ಲರಿಗೂ ಆಭಾರಿಯಾಗಿದೆ. ಮೂಲು ನಡತೊಂದು ಬತ್ತನ ಹಿರಿಯಾಕಲ್ನ ಧರ್ಮ, ಮೂಲು ನಡಪವನಂಚಿನ ಆಡಳಿತ ಸಮಿತಿದ ಧರ್ಮ, ಐತ ಒಟ್ಟಿಗೆ ಸೇವಾ ಸಮಿತಿದ ಧರ್ಮ, ಐತ ಒಟ್ಟಿಗೆ ಬ್ರಹ್ಮಕಲಶೋತ್ಸವದ ಧರ್ಮ ದುಮಾಂತ ಮೂಲು ಒಟ್ಟಾಗಿ ನಡೆದ ಅವರ ಈತ ಜನಾಕರ್ಷಣ ಸಾಧ್ಯತೆ ನನಂಜಿ ಪನ್ಪುನಾಂಡ ಎಂಚಿನ ಅಂದು ಕೇಂಡ ಮುಲ್ಪದ ಸಾನ್ನಿಧ್ಯ, ದೇವಿನ ಸಾನ್ನಿಧ್ಯ ನನ್ನ ಈ 14 ವರ್ಷೋಡು ಪೂರ್ಣ ಮೂಲ ಪೂರ್ಣವಾಯಿನ ಸಾನ್ನಿಧ್ಯ ಏರು ಮಾತ ಬರ್ಪೇರ, ಏರು ಮಾತ ಸೇವೆ ಮಲ್ಪೇರ ಅಕಲೆಗೆ ಪೂರ್ಣವಾಯಿನ ಸಾನ್ನಿಧ್ಯ ಈ ಉಳ್ಳಾಲ ತಾಲೂಕದ ಒಂದು ಪವಿತ್ರ ತಾನಾದ ಈ ದೇವಸ್ಥಾನ ಮೆರೆಪುನಟಿ ಸಂಶಯ ಇಜ್ಜಿಂದು ಪನೊಂದು ನಾಶಾಪುನ ಶರೀರ ಕ್ಷೇತ್ರಗೂ ಸದ್ಗತಿ ಕೊರ್ಪನ ಕ್ಷೇತ್ರ ದೇವಸ್ಥಾನದ ಆರ್ಯ ಈಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಪಂತೇರು. ಮಾಣೂರು ಶ್ರೀ ಸುಬ್ರಾಯ ದೇವಸ್ಥಾನ ಬ್ರಹ್ಮಕಲಶದ 4ನೇ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು. ಕುಡ್ಲ ನೀರ್ಮಾರ್ಗದ ಮಾಣೂರು ಶ್ರೀ ಸುಬ್ರಾಯ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿದ್ದು ಗುರುವಾರ 4ನೇ ದಿನದ ಧಾರ್ಮಿಕ ಸಭೆ ನಡೆತಂಡ. ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತರು ವಿಜಯ ಕೋಟ್ಯಾನ್ ಪಡು ಎತ್ಕೊಂಡರು. ಕುಡ್ಲದ SRR ಮಸಾಲ ಸಂಸ್ಥೆದ ಯಜಮಾನರು ಶೈಲೇಂದ್ರ ವೈ ಸುವರ್ಣ ಗುರ್ಕಾರ್ಮಿಡ್ ಆರ್ಯ ಈಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ರೀತಿದ್ದು ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿದ ಪ್ರಧಾನ ಸಂಚಾಲಕರು ಎಸ್ ಗಣೇಶ್ ರಾವ್ ಧಾರ್ಮಿಕ ಸಭೆಯನ್ನು ಉದೀಪನ ಮಲ್ತರು. ಸ್ವಾಮೀಜಿಯರು ಆಶೀರ್ವಚನ ಕೊಡ್ದು ಸಂಸ್ಕೃತಡು ಕ್ಷೇತ್ರ ಪಂಡ ಒಂಜಿ ದೇವಸ್ಥಾನ ಬೊಕ್ಕೊಂಜಿ ಶರೀರ ಕ್ಷೇತ್ರಗೂ ನಾಶ ಉಂಡು, ದೇವಸ್ಥಾನಗೂ ಇಜ್ಜಿ ನಾಶ ಆಪುನ ಕ್ಷೇತ್ರಗೂ ಸದ್ಗತಿ ಕೊರ್ಪುನ ನಾಶ ಆವಂದಿನ ಕ್ಷೇತ್ರ ದೇವಸ್ಥಾನ ಅಂದು ಪಂಡೇರು. ಗಣೇಶ್ ರಾವ್ ಪಾತಿರ್ದು ದೇವಿರ್ನ ಶ್ರದ್ಧೆ ಇತ್ತಂಡ, ಮನಸ್ಸಿಗೆ ಶಾಂತಿ ದೃಢ ಸಂಕಲ್ಪ ಇತ್ತಂಡ ದೇವಿರ್ ಕೈ ಪತ್ವೇರು. ಸಮಾಜ ನಮ್ಮ ಪಿರ ಉಂತುಂಡು ಏರ್ ಕಷ್ಟಡುಲ್ಲೆರ ಅಕ್ಲೆಗೊಂಜಿ ಸಭೆ ಪಾತ್ರ ಪನ್ನುಲಿಯತ್ತ ಏಪ ಸೇವೆ ಪನ್ಪುನೇನು ಕಾಸಿಡು ಅಲೆತನ ಅಪಗನೆ ಧರ್ಮ ನಾಶಾಯರೆ ಸುರುವಾಂಡು ಪಂಡೇರು.
ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರು ರಾಯಕಾಸ್ಟ್ರಲಿನೂ ಪಾತಿರದು ಸಮಾಜಡು ಸ್ವಲ್ಪ ಶೇಕಡದಾತ ಜನ ಪ್ರೀತಿ ಸೌಹಾರ್ದತೆದ ಪರವಾದುಲ್ಲೇರು ನಮ್ಮ ಮಾತ ಭಾರತೀಯರಂದು ಎನ್ನದು ಒಗ್ಗಟ್ಟಡು ದುಂಬು ಪೋಂಡ ಅಪಗ ಗಟ್ಟಿ ಭಾರತ ಕಟ್ಟೊಲಿ ಇಂದು ಪಂಡೇರು ಬೇದ ಬೇದ ನಮೂನೆಡು ಸಾಧಕಿಯಾದ ಪುನಃ ಶುಭ ಶೇಷಾದ್ರಿ ಮೇರ್ನ ಮಗಲು ವಿದುಷಿ ಸಾಕ್ಷಿಯರಿಗೂ ತಮ್ಮನದ ಮರ್ಯಾದೆ ಮಲ್ತೇರು ದುಂಬದ ಮೇಯರ್ ಭಾಸ್ಕರ್ ಕೊಡುಪು ಶಾರದಾ ವಿದ್ಯಾಲಯದ ಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಹೆಚ್ ಸೋಮಸುಂದರಂ ನಮ್ಮ ಕುಡ್ಲ ಚಾನೆಲ್ದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ರಾಜ್ಕುಮಾರ್ ಶೆಟ್ಟಿ ದಿಲ್ರಾಜ್ ಆಳ್ವ ಸುಧಾಕರರಾವ್ ಪೇಜಾವರ ರಾಮಕೃಷ್ಣರಾವ್ ಕದ್ರಿ ಪ್ರೇಮಚಂದ್ರ ನೀರ್ಮಾರ್ಗ ಶಿವಪ್ಪ ಸುವರ್ಣ ಪಕ್ಕಳಪಾದೆ ಬ್ರಹ್ಮಕಲಶ ಸಮಿತಿದ ಕಾರ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಗುರುಕಾರ್ಯರು ಪದ್ಮನಾಭ ಕೋಟ್ಯಾನ್ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಉಮಾನತ ಸುವರ್ಣ ಧಾರ್ಮಿಕ ಸಭೆಟ್ಟು ಪಾಲ್ದೆತ್ತೊಂಡರು ದಿನೇಶ್ ಇರಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಾವು ಯಾವುದೋ ಕಾಲಘಟ್ಟದಲ್ಲಿ ಬಂದಂಥ ಸಂಪ್ರದಾಯ ಜಿಡ್ಡು ವಿಚಾರಧಾರೆಗಳಿಂದ ಹೊರಗಾಡಿಸಿ ನಾವೆಲ್ಲ ಸಹೋದರ ಭಾವದಿಂದ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವಂಥ ಕೆಲಸಕ್ಕೆ ಹೋಗಬೇಕು. ನೀವು ಯಜುರ್ವೇದದಲ್ಲಿ ಒಬ್ಬ ಋಷಿ ಲೋಕದ ಕಲ್ಯಾಣಕ್ಕಾಗಿ ಒಂದಷ್ಟು ಪ್ರಾರ್ಥನೆ ಮಾಡಿ ಮಾಡಿ ಕೊನೆಗೆ ಹೇಳ್ತಾನೆ, ಹಸು ಹೇಗೆ ಕರುವನ್ನು ಪ್ರೀತಿಸಿದ ಹಾಗೆ ಪ್ರೀತಿಸಿ ಅಂತ ಹೇಳ್ತಾ ಕೊನೆಗೆ ಹೇಳ್ತೇನೆ, ಈ ವಿಶ್ವಂ ಭವತ್ತೇಕ ನೀಡಂ ಅಂತ, ಈ ವಿಶ್ವ ಒಂದು ಹಕ್ಕಿ ಗೂಡಾಗಲಿ ಅಂತ. ನೀವು ಮಾಡಿದ್ದು ಕೇವಲ ಬ್ರಹ್ಮ ಕಲಶದ ಕೆಲಸ ಅಲ್ಲ, ಇವತ್ತು ಕೇವಲ ದೇವರ ಪ್ರತಿಷ್ಠೆ ಆದ್ದಲ್ಲ, 7 ಊರಿನ ಜನಗಳ ಮನಸ್ಸಿನಲ್ಲಿ ಭಕ್ತಿಭಾವದ ಪ್ರತಿಷ್ಠೆಯನ್ನು ಮಾಡಿದ್ದೀರಿ. ಹೃತ್ಪೂರ್ವಕವಾದ ವಂದನೆಗಳು. ಇದು ಕಲಿಯುಗ ನಮಗೆ ಕಣ್ಣಿಗೆ ಕಾಣುವ ದೇವರು ಎಷ್ಟು ಪ್ರಮುಖವೋ ಅದೇ ರೀತಿಯಾಗಿ ಧಾರ್ಮಿಕತೆಯ ಮುಖಾಂತರ ಸಾಮಾಜಿಕವಾದ ಬದಲಾವಣೆ ಆಗಬೇಕಿಲ್ಲ. ನಾನು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಪಾದನೆ ಮಾಡೋದು ಧಾರ್ಮಿಕತೆಯನ್ನು ಗುರೂಜಿಗಳು ಹೆಚ್ಚಿನ ನಮ್ಮಂತರ ಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ತುಂಬ ಸರಳವಾಗಿ ತುಂಬ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಹೇಳಿದರು. ನಮ್ಮ ಭೇದ ವೈವಿಧ್ಯತೆಗಳನ್ನು ನಾವು ಆಚರಿಸಿದರೆ ಸಂಭ್ರಮಿಸಿದರೆ ಮಾತ್ರ ಒಂದು ದೃಢವಾದ ಒಂದು ಭಾರತವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಇನ್ನು ಮುಂದಿನ ವರ್ಷಗಳಲ್ಲಿ ಭಾರತ ಒಂದು ನಮ್ಮ ಈ ಪ್ರಪಂಚದಲ್ಲಿ ಒಂದು ನಾಯಕನಾಗಿ ಹೊರಹೊಮ್ಮುವಾಗ ನಾವು ನಮ್ಮ ಈ ಭಾರತದ ಎಲ್ಲ ಪ್ರಜೆಗಳು ಒಂದಾಗಿ ನಮ್ಮ ಜಾತಿ ಧರ್ಮ ಎಲ್ಲ ಬಿಟ್ಟು ನಾವೆಲ್ಲ ಭಾರತೀಯರಂತೂ ಹೇಳಿ ಹೋದರೆ ಖಂಡಿತವಾಗಿ ಒಂದು ಸಮೃದ್ಧ ಭಾರತವನ್ನು ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯತೆ ಇದೆ. ಬೊಡ್ಡ ಶರೀರ ಪತ್ತಿಡಿದಿಯರೆ ಧರ್ಮದ ಯೋಗ ಬೊಕ್ಕ ಪ್ರಕೃತಿ ಮರ್ದದ ಕಾರ್ಯಾಗಾರ ಫೆಬ್ರವರಿ 25 ಮುಟ್ಟ ಮಂಜನಾಡಿ ಏನಪೋಯ ಪ್ರಕೃತಿ ಮರ್ದ ಬೊಕ್ಕ ಯೋಗ ವಿಜ್ಞಾನ ಕಾಲೇಜ್ ಬೊಕ್ಕ ಆಸ್ಪತ್ರೆ ನಡಪಣೊಂದು ಪ್ರಿನ್ಸಿಪಾಲರು ಡಾಕ್ಟರ್ ಪುನೀತ್ ರಾಘವೇಂದ್ರ ಪಂತಿರು. ಏನಪೋಯ ನ್ಯಾಚುರೋಪತಿ ಯೋಗ ಸೈನ್ಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ರಿನ್ಸಿಪಾಲರು ಡಾಕ್ಟರ್ ಪುನೀತ್ ರಾಘವೇಂದ್ರ ಕುಡ್ಲಡು ಸುದ್ದಿ ಕುಟ್ಟಡು ಪಾತಿರ್ದು ಬೊಡ್ಡ ಶರೀರನು ಪತ್ತಿಡಿದಿಯರೆ ಧರ್ಮದ ಯೋಗ ಬೊಕ್ಕ ಪ್ರಕೃತಿ ಮರ್ದದ ಕಾರ್ಯಾಗಾರ ಫೆಬ್ರವರಿ 25 ಮುಟ್ಟ ಮಂಜನಾಡಿ ಏನಪೋಯ ಪ್ರಕೃತಿ ಮರ್ದ ಬೊಕ್ಕ ಯೋಗ ವಿಜ್ಞಾನ ಕಾಲೇಜ್ ಬೊಕ್ಕ ಆಸ್ಪತ್ರೆ ನಡಪಣೊಂದು ಪಂಡಿರು. ಕಾರ್ಯಕ್ರಮ ಯೋಗಾಭ್ಯಾಸ ಪ್ರಕೃತಿ ಮರ್ದ ವಿಧಾನಗಳು ತೆನಸಳು ಪತ್ತಿಡು ದೀಪನ ಬೊಕ್ಕ ಬದುಕದ ನಮೂನೆ ಬದಲ್ಪು ನೀಡಿದು ಬೊಡ್ಡ ಶರೀರದ ಇಡೀ ಎಡ್ಡೆ ರಕ್ಷಣೆದ ಬೊಕ್ಕ ಎಡ್ಡೆ ತೋವನ್ನೇನು ಎಡೇನ ತೀರಿನ ವೈದ್ಯರನ ಮಾರ್ಗದರ್ಶನಡು ಒದಗಾವನ ಉದ್ದೇಶ ಹೊಂದುದುನೆಂದು ಡಾಕ್ಟರ್ ಪುನೀತ್ ರಾಘವೇಂದ್ರ ಪಂಡೇರು. ಕಾರ್ಯಕ್ರಮ ಸಂಯೋಜನಾಧಿಕಾರಿ ಡಾಕ್ಟರ್ ಪದ್ಮಶ್ರೀ, ಡಾಕ್ಟರ್ ವಜ್ರಾಕ್ಷಿ, ಕ್ಯಾಂಪ್ ಮುಖ್ಯಸ್ಥರು ಅಬ್ದುಲ್ ರಜಾಕ್ ಸುದ್ದಿ ಕೊಟ್ಟೊಡಿತ್ತಿರು. ಒಬೇಸಿಟಿ ಮ್ಯಾನೇಜ್ಮೆಂಟ್ ಎನ್ನುವಂಥ ಒಂದು ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇದು ಏನಪೋಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜು ಹಾಗೂ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಯೋಗ ನ್ಯಾಚುರೋಪತಿ, ಮಿನಿಸ್ಟ್ರಿ ಆಫ್ ಆಯುಷ್ ಡೆಲ್ಲಿ ಇದರ ಕೊಲಾಬರೇಷನಲ್ಲಿ ಮಾಡ್ತಾ ಇರುವಂತಹ ಪ್ರೋಗ್ರಾಮ್ ಮೇನ್ಲಿ ಫಾರ್ ದಿ ಒಬೇಸಿಟಿ ಮ್ಯಾನೇಜ್ಮೆಂಟ್, ತೂಕ ನಿರ್ವಹಣೆ ಹಾಗೆ ಸ್ಥೂಲಕಾಯ ನಿರ್ವಹಣೆಗೆ ಮಾಡ್ತಾ ಇರುವಂಥ ಒಂದು ಪ್ರೋಗ್ರಾಮ್. ನಮ್ಮಲ್ಲೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದಿನ ದಿನಚರಿಯಲ್ಲಿ ತೂಕ ಸರ್ವೇ ಸಾಮಾನ್ಯವಾಗಿ ಎಲ್ಲರನ್ನು ಕಾಡ್ತಾ ಇರುವಂತಹ ಸಮಸ್ಯೆ. ತೂಕ ಜಾಸ್ತಿ ಆಗ್ತಾ ಇದ್ದಾಗೆ ಅದರಿಂದ ಬರುವಂಥ ಇತರ ಸಮಸ್ಯೆಗಳು, ಅದು ಮಧುಮೇಹ ಆಗಿರ್ಬೋದು, ಅದೇ ರೀತಿ ರಕ್ತದೊತ್ತಡದ ಸಮಸ್ಯೆ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಇವುಗಳೆಲ್ಲ ಬರ್ತಾ ಇರ್ತದೆ. ಹಾಗೆ ಜಾಸ್ತಿ ದೀರ್ಘ ಹೊತ್ತು ಕೂತ್ಕೊಂಡಿರುವಲ್ಲಿ ಬರುವಂಥ ಡಿಸ್ಕಿನ ಸಮಸ್ಯೆ, ಇಂಥವುಗಳಿಗೆಲ್ಲದಕ್ಕೂ ಕೂಡ ಈ ಒಬೇಸಿಟಿ ಎನ್ನುವಂಥದ್ದು ಮೂಲ ಕಾರಣ. ಇಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಹಾರ್ಟ್ ಅಟ್ಯಾಕ್, ಅನ್ಪ್ರಿಡಿಕ್ಟೆಡ್ ಹಾರ್ಟ್ ಅಟ್ಯಾಕ್ ಚಿಕ್ಕ ಪ್ರಾಯದವರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಈ ಸ್ಥೂಲಕಾಯ ನಿರ್ವಹಣೆಗೆ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಚಿಕಿತ್ಸಾ ಪದ್ಧತಿ ಇದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಇದರ ಕೆಳಗಡೆಗೆ 6ನೇ ತಾರೀಕಿನಿಂದ 25ನೇ ತಾರೀಕಿನ ಒಳಗೆ ಇಲ್ಲಿ ನಾವು
ಉಚಿತವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳನ್ನು ನೀಡ್ತೇವೆ. ಅದರ ಜೊತೆಗೆ ಯೋಗ ನಿರ್ವಹಣೆ ಹೇಗೆ ಅಂತ ನಾವು ಮನೆಯಲ್ಲಿ ಮಾಡಲಿಕ್ಕೆ ಹೇಳಿಕೊಡ್ತೇವೆ. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಮಂತ್ರ ಬೈಲಡು ಕೊರಗತನಿಯ ದೈವದ ವರ್ಷದ ಕೋಲ ಶನಿವಾರ ನಡಪುಂಡು. ಕಾಡಿ 7 ಗಂಟೆಗೂ ಗಣಹೋಮ, ರಾತ್ರಿ 7 ಹಿಡಿದು ಕೊರಗತನಿಯ ದೈವದ ಕೋಲ ಪತ್ತೆಗೆ ಮೂಲ್ಯ ಪ್ರಸಾದ ಆದ ನುಪ್ಪ ಪ್ರಸಾದ ಅಟ್ಟಣೆ ಮಲ್ತದನೆಂದು ಮಂದ್ರಬೈಲ್ ಕೊರಗತನಿಯ ಸೇವಾ ಸಮಿತಿದ ಪ್ರಕಟಣೆ ತೆರಿಪಾದರು. ಇಡೀಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.